ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಹರಿಪ್ರಿಯ ಪಿ. ನಾನು ಈಗ ನಿಮ್ಮ ಮುಂದೆ ಜಾಣಕಾಗೆಯ ಕಥೆಯನ್ನು ಹೇಳುತ್ತೇನೆ. ಒಂದೊಂದು ಊರಿನಲ್ಲಿ ಒಂದು ಕಾಗೆ ಇತ್ತು. ಆ ಕಾಗೆ ಸ್ವಲ್ಪ ದೂರ ಹಾರಿಕೊಂಡು ಹೋಗಿತ್ತು. ಆಗ ಅದಕ್ಕೆ ಜೋರು ಬಾಯಾರಿಕೆ ಆಯಿತು. ಅದನ್ನು ಮರದ ಗೆಲ್ಲಲ್ಲಿ ಕುಳಿತುಕೊಂಡಿತ್ತು. ಅದು ಸುತ್ತಮುತ್ತ ನೋಡಿತು, ಎಲ್ಲೂ ನೀರು ಸಿಗಲೇ ಇಲ್ಲ. ಅದಕ್ಕೆ ಜೋರು ಬಾಯಾರಿಕೆ ಆಗಿತ್ತು. ಅದು ಸ್ವಲ್ಪ ದೂರಕ್ಕೆ ಹಾರಿಕೊಂಡು ಹೋಗಿತ್ತು. ಆಗ ಅಲ್ಲೇ ಪಕ್ಕದಲ್ಲಿದ್ದ ಮನೆಯಲ್ಲಿ ಅದಕ್ಕೆ ಒಂದು ಮನೆ ಸಿಕ್ಕಿತು. ಮನೆಯ ಪಕ್ಕದಲ್ಲಿಯೇ ಕುಳಿತುಕೊಂಡಿತ್ತು. ಅಲ್ಲಿ ಮಡಕೆ ಇತ್ತು. ಮಡಕೆಯೊಳಗೆ ಸ್ವಲ್ಪ ನೀರಿತ್ತು. ಅದನ್ನು ನೋಡಿ ಕಾಗೆಗೆ ತುಂಬ ಖುಷಿಯಾಯಿತು. ಕಾಗೆ ಬಂದು ಮಡಕೆ ಮೇಲೆ ಕುಳಿತುಕೊಂಡಿತ್ತು. ಅದರಲ್ಲಿ ನೋಡುವಾಗ ಸ್ವಲ್ಪ ನೀರಿತ್ತು. ಕಾಗೆಗೆ ಖುಷಿಯಾಯಿತು. ಆದರೆ ನಾನು ಈ ನೀರನ್ನು ಹೇಗೆ ಕುಡಿಯುವುದು ಎಂದು ಯೋಚಿಸಿ ಅದಕ್ಕೆ ಒಂದು ಉಪಾಯ ಹೊಳೆಯಿತು. ನಾನು ಮಡಕೆಯೊಳಗೆ ಕಲ್ಲುಗಳನ್ನು ಹಾಕಿದರೆ ನೀರು ಮೇಲೆ ಬರಬಹುದಲ್ಲವೇ ಎಂದು ಯೋಚಿಸಿ ಆಚೆ ಈಚೆ ನೋಡಿತು. ಅಲ್ಲೇ ಪಕ್ಕದಲ್ಲಿದ್ದ ಕಲ್ಲುಗಳನ್ನು ನೋಡಿತು. ತನ್ನ ಕೊಕ್ಕಿನಿಂದ ಕಲ್ಲುಗಳನ್ನು ತಗೊಂಡು ಮಡಕೆ ಒಳಗೆ ಹಾಕಿತು. ಸ್ವಲ್ಪ ನೀರು ಮೇಲೆ ಬಂತು. ಕಾಗೆಗೆ ಖುಷಿಯಾಯಿತು. ಬಾಕಿ ಇದ್ದ ಕಲ್ಲುಗಳನ್ನು ಮಡಕೆ ಒಳಗೆ ಹಾಕಿತು. ನೀರು ಮೇಲೆ ಬಂತು. ಕಾಗೆಗೆ ಖುಷಿಯಾಯಿತು. ಸಂತೋಷದಿಂದ ನೀರನ್ನು ಕುಡಿದು ಗೆಳೆಯರನ್ನು ಕರೆಯಿತು. ಗೆಳೆಯರು ಬಂದು ನೀರನ್ನು ಕುಡಿದು ಕಾಗೆಗೆ ಧನ್ಯವಾದ ಹೇಳಿ ಅಲ್ಲಿಂದ ಹಾರಿ ಹೋಯಿತು. ಕಾಗೆಯು ಅಲ್ಲಿಂದ ಸಂತೋಷದಿಂದ ಹಾರಿ ಹೋಯಿತು. ಧನ್ಯವಾದ.